ಇಲ್ಲಿ ಡಿಸೆಂಬರ್ 13ನೇ ತಾರೀಕು ಮಲ್ಪೆಯಿಂದ ಹೊರಟಂತ ಸುವರ್ಣ ತ್ರಿಭುಜ ಅನ್ನುವಂತ ಮೀನುಗಾರಿಕಾ ದೋಣಿ ಡಿಸೆಂಬರ್ 15ನೇ ತಾರೀಕು ಮಧ್ಯರಾತ್ರಿ 1 ಗಂಟೆಗೆ ಮಹಾರಾಷ್ಟ್ರದ ಬಾರ್ಡರು ಅಲ್ಲಿ ಅದರ ಸಿಗ್ನಲ್ ಕೊನೆಯ ಸಿಗ್ನಲ್ ಬಂದಿತ್ತು. ಅದರ ನಂತರ ಸುವರ್ಣ ತ್ರಿಭುಜ ನಾಪತ್ತೆಯಾಗಿದೆ. ಇವತ್ತಿಗೆ 24 ದಿನ ಕಳೆದೋಗಿದೆ. ಯಾವುದೇ ಕುರುಹುಗಳು ಸಿಗುತ್ತಾ ಇಲ್ಲ ಅನ್ನುವಂಥದ್ದು ಮಾಹಿತಿ ಇದೆ. ನಾನು ಮೊನ್ನೆ ಲಾಲಾಜಿ ಮೆಂಡನ್ ಅವರು ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಮೊದಲು ಕೂಡ ಕೇಂದ್ರದ ಗೃಹ ಸಚಿವರು, ಕೇಂದ್ರದ ರಕ್ಷಣಾ ಸಚಿವರು, ಕೇಂದ್ರದ ಹೆದ್ದಾರಿ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ಎಲ್ಲ ಮಂತ್ರಿಗಳಿಗೆ ಕೂಡ ವಿನಂತಿಯನ್ನ ಮಾಡಿ ನಾನು ಲಾಲಾಜಿ ಮೆಂಡನ್ ಹೋದಂತ ಸಂದರ್ಭದಲ್ಲಿ ನಮ್ಮ ಮುಂದೆನೆ ಮಹಾರಾಷ್ಟ್ರದ ಮತ್ತು ಗೋವಾದ ಮುಖ್ಯಮಂತ್ರಿಗಳಿಗೆ ನಮ್ಮ ದೇಶದ ರಕ್ಷಣಾ ಸಚಿವರು ಮಾತಾಡಿದ್ರು. ತಕ್ಷಣ ಕೋಸ್ಟಲ್ ಗಾರ್ಡ್, ಭಾರತೀಯ ನೌಕಾಪಡೆ, ಮಹಾರಾಷ್ಟ್ರ ಪೊಲೀಸು ಮತ್ತು ಗೋವಾ ಪೊಲೀಸು ಹುಡುಕಬೇಕು ಅನ್ನುವಂತ ಪ್ರಯತ್ನ ಕೂಡ ಇದಕ್ಕೆ ನಡೀತಾ ಇದೆ. ನಿನ್ನೆ ಮತ್ತು ಮೊನ್ನೆ ಇಲ್ಲಿ ಇರುವಂತಹ ಸುವರ್ಣ ತ್ರಿಭುಜದ ಒಂದು ಮೀನನ್ನ ಹಾಕುವಂತ ಬಾಕ್ಸ್ ಮಹಾರಾಷ್ಟ್ರದ ಬಾರ್ಡರ್ ಅಲ್ಲಿ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇದೆ. ಇದು ನಮ್ಮದೇ ಅನ್ನುವಂಥದ್ದನ್ನು ಕೂಡ ಆ ದೋಣಿಯಲ್ಲಿ ನಾಪತ್ತೆಯಾಗಿದ್ದಂತ ಸಹೋದರ ಪತ್ತೆ ಹಚ್ಚಿದ್ದಾರೆ. ಅಂದ್ರೆ ಆ ಮೀನುಗಾರರು ಎಲ್ಲೋದ್ರು, ಆ ದೋಣಿ ಎಲ್ಲೋಯ್ತು, ಇದನ್ನ ಸ್ಪಷ್ಟವಾಗಿ ತಿಳಿಯುವಂತ ಅನಿವಾರ್ಯತೆ ಮತ್ತು ಅಗತ್ಯತೆ ಇದೆ. ಅದಕ್ಕಾಗಿ ನಾವು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕೂಡ ಇದಕ್ಕೆ ಒತ್ತಡವನ್ನು ಮಾಡಿದ್ದೀವಿ. ನೌಕಾಪಡೆ ಶತ ಪ್ರಯತ್ನ ಮಾಡ್ತಾ ಇದೆ, ಕೋಸ್ಟಲ್ ಗಾರ್ಡ್ ಪ್ರಯತ್ನ ಮಾಡ್ತಾ ಇದೆ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಇದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದಷ್ಟು ಬೇಗನೆ ಈ ಒಂದು ಮೀನುಗಾರರು ನಮ್ಮ ಬಳಿ ಬರಬೇಕು, ಆ ದೋಣಿ ಏನಾಯ್ತು ಅನ್ನೋದು ಪತ್ತೆ ಆಗ್ಬೇಕು ಅನ್ನುವಂತ ಆಗ್ರಹ ನಮ್ದಿದೆ. ಈ ಆಗ್ರಹದ ಜೊತೆ ಕೇಂದ್ರ ಸರ್ಕಾರ ಸದಾ ನಮ್ಮ ಜೊತೆಗಿದೆ. ಕಣ್ಮರೆಯಾದ ಮೀನುಗಾರರು ಹುಡುಕಿ ಕೊಡಿ. ಬೇಕೇ ಬೇಕು, ಬೇಕೇ ಬೇಕು ಮೀನುಗಾರರ ಮುಷ್ಕರಕ್ಕೆ. ಮೀನುಗಾರರ अभी इंदे बाबी ಮಾಡಿಕೊಂಡಿದ್ದಾರೆ.